ರಾಷ್ಟ್ರೀಯ ಅಭಿವೃದ್ಧಿಯ ಭಾಗವಾಗಿ ತುಮಿನಾಡು, ಕುಂಜತ್ತೂರು ಹಾಗೂ ಉದ್ಯಾವರಗಳಲ್ಲಿ ಅಂಡರ್ ಪಾಸ್ ನಿರ್ಮಿಸುವುದಾಗಿ ಅಧಿಕೃತರು ಮಂಜೇಶ್ವರ ಶಾಸಕರ ಸಮ್ಮುಖದಲ್ಲಿ ವಾಗ್ದಾನವನ್ನ ನೀಡಿದ್ರು. ತಲಪಾಡಿಯಿಂದ ಆರಂಭಗೊಂಡ ಕಾಮಗಾರಿ ಭಾರಿ ವೇಗತೆಯನ್ನ ಪಡೆಯುತ್ತಿದ್ದರೂ ಅಂಡರ್ ಪಾಸ್ ನಿರ್ಮಿಸುವ ಬಗ್ಗೆ ಯಾವುದೇ ನಕ್ಷೆ ಈ ತನಕ ತಯಾರಿಸದೇ ಇರುವುದು ಸ್ಥಳೀಯರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ದೈತ್ಯಾಕಾರದ ಗೋಡೆಗಳು ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಡೆಗಳಲ್ಲೂ ಈಗಾಗಲೇ ತಲೆ ಎತ್ತಿದ್ದು, ಸ್ಥಳೀಯರು ಯಾವ ರೀತಿಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗುವರೆಂಬ ಆತಂಕ ಹೆಚ್ಚಾಗತೊಡಗಿದೆ. ಈ ನಿಟ್ಟಿನಲ್ಲಿ ಕಾಮಗಾರಿಯ ಆರಂಭದಲ್ಲಿ ರೂಪುಗೊಂಡ ಹೋರಾಟ ಕ್ರಿಯಾ ಸಮಿತಿಯನ್ನ ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಎಲ್ಲ ರಾಜಕೀಯ ಹಾಗೂ ಧಾರ್ಮಿಕ ವಲಯದಲ್ಲಿರುವ ನೇತಾರರನ್ನ ಜೊತೆಗೂಡಿಸಿ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವ ಉದ್ದೇಶದಿಂದ ಉದ್ಯಾವರ ರಫಾ ಹಾಲ್ನಲ್ಲಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಂಜೇಶ್ವರ ಶಾಸಕರ ನೇತೃತ್ವದಲ್ಲಿ ಸೋಮವಾರದಂದು ಉದ್ಯಾವರದಲ್ಲಿ ಸೂಚನಾ ಪ್ರತಿಭಟನೆಯನ್ನ ನಡೆಸಲು ತೀರ್ಮಾನಿಸಲಾಯಿತು. ಈ ಸಂದರ್ಭ ಸಿಪಿಐ ನೇತಾರ ಬಿಬಿ ರಾಜನವರು ಮಾತನಾಡಿ, ರಸ್ತೆ ಅಭಿವೃದ್ಧಿ ಸ್ವಾಗತಾರ್ಹ, ಆದರೆ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಡೆಗಳನ್ನು ಮುಚ್ಚಿಕೊಂಡು ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಸೃಷ್ಟಿಸುವ ರೀತಿಯಲ್ಲಿ ಕಾಮಗಾರಿ ನಡೆಸುತ್ತಿರುವುದು ಸರಿಯಲ್ಲ. ಜನರಿಗೆ ಅಂಡರ್ ಪಾಸ್ ಅಗತ್ಯ, ಅದನ್ನ ಅಧಿಕೃತರು ಮಾಡಿ ಕೂಡಲೇ ಕೊಡಬೇಕಾಗಿದೆ. ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಹೇಳಿದ್ರು. ജനങ്ങൾ വളരെ ആവേശത്തോടുകൂടി സന്തോഷത്തോടുകൂടി സ്വീകരിച്ചു. വലിയ ഒരു വികസനം ഈ ദേശീയപാത വികസനത്തിലൂടെ നമുക്ക് സാധിക്കാൻ കഴിയുമെന്ന് നാട്ടുകാർ മൊത്തം ഈ കാര്യത്തെ അനുകൂലിക്കുകയും ചെയ്യും. അതിൻ്റെ ശേഷമാണ് ഇതിൻ്റെ നിർമ്മാണ പ്രവർത്തികൾ ആരംഭിച്ചപ്പോൾ നമ്മൾ കരുതിയത് 6 വരി പാത വികസനം, 6 വരി പാതയായിട്ട് ഇത് മാറുകയും മാത്രമാണ് ഞങ്ങളുടെ സങ്കല്പത്തിലുണ്ടായിരുന്നത്. പക്ഷേ ഈ നിർമ്മാണ പ്രവർത്തനം നമുക്ക് ഈ ചുമര കിട്ടുന്ന കാര്യങ്ങൾ കണ്ടപ്പോൾ ഇതിന് ചില സംശയങ്ങളും ഭയം ഉണ്ടാകാൻ തുടങ്ങി. അപ്പോഴാണ് നമുക്ക് മനസ്സിലായത് ഇത് വെറും 6 വരി പാതയല്ല, ഇത് എക്സ്പ്രസ് ഹൈവേ. അപ്പോൾ ഈ എക്സ്പ്രസ് ഹൈവേ എന്ന് പറയുന്നത് ഇന്ത്യയിൽ ആകെ, എനിക്ക് നേരത്തെ നമ്മുടെ വ്യാപാരി വ്യവസായി ഏകോപന സമിതിയുടെ ബസിൽ കടയിലോട് സംസാരിച്ചപ്പോൾ പറഞ്ഞത്, അസം ഒഴികെ ഇപ്പോൾ ഉണ്ടാക്കുന്ന ഈ പാത ചേർന്നുകൊണ്ട് 2 പാത മാത്രമേ എക്സ്പ്രസ് ഹൈവേ ഉള്ളൂ. ഇത് ഞങ്ങൾക്കറിയാം, എക്സ്പ്രസ് ഉണ്ടാക്കുമ്പോൾ എന്ന് പറയുന്ന കാര്യം ഞങ്ങൾക്കറിയാം. ಈ ಸಂದರ್ಭ ಅರಸು ಕ್ಷೇತ್ರದ ರಘುಶೆಟ್ಟಿ, ಮುಸ್ಲಿಂ ಲೀಗ್ ನೇತಾರ ಅಬ್ದುಲ್ ರಹಿಮಾನ್ ಯುಎಚ್, ಜನಪ್ರತಿನಿಧಿಗಳಾದ ರಾಜೇಶ್ ಮಚಲ್, ಮುಸ್ತಫಾ ಉದ್ಯಾವರ, ರಹೀಂ, ಹಮೀದ್ ಹೊಸಂಗಡಿ, ವ್ಯಾಪಾರಿ ನೇತಾರರಾದ ಬಶೀರ್ ಕನಿಲಾ, ಹಸೈನರ್, ಸಾಮಾಜಿಕ ಹೋರಾಟಗಾರ ಜಬ್ಬಾರ್ ಪದವು, ಸಿದ್ದಿಕ್ ತುಪಾಡಿ, ಕುಂಜಿ ಮೋನು ತುಮಿನಾಡು ಹಾಗೂ ಸೈಫುಲ್ಲಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.